ಎಲ್ಲ ಅಂದುಕೊಂಡಂತೆ ನಡೀತಾ ಇದ್ದರೆ ಕೋಟಿಗೊಬ್ಬ ಅಕ್ಟೋಬರ್ 14ರಂದು ದಸರಾ ಹಬ್ಬದ ಪ್ರಯುಕ್ತ ರಿಲೀಸ್ ಆಗ್ತಿತ್ತು. ಆದರೆ ಅದೇನೋ ತಾಂತ್ರಿಕ ಸಮಸ್ಯೆಯಿಂದಾಗಿ ಅವತ್ತು ರಿಲೀಸ್ ಆಗಲಿಲ್ಲ. ಒಂದು ಮಾಹಿತಿಯ ಪ್ರಕಾರ ಏನು ಡಿಸ್ಟ್ರಿಬ್ಯೂಷನ್ ಸಮಸ್ಯೆ ಅಂತ ಹೇಳ್ತಿದ್ದಾರೆ. ಆದರೆ ಅವತ್ತೇ ಎಲ್ಲ ಇತ್ಯರ್ಥವೂ ನಡೆಯಿತು. ಅದಾದ ಬಳಿಕ ಆ ಸಮಸ್ಯೆ ಏನಿದೆ, ಇದಕ್ಕೆ ಕಾರಣ ಡಿಸ್ಟ್ರಿಬ್ಯೂಟರ್, ಇದಕ್ಕೆ ನಿರ್ಮಾಪಕರದ್ದು ಯಾವುದೇ ಸಮಸ್ಯೆ ಇಲ್ಲ, ಇದರ ಹಿಂದೆ ಯಾರಿದ್ದಾರೆ ಅಂತ ನನಗೆ ಗೊತ್ತು ಎಂದು ಕಿಚ್ಚ ಸುದೀಪ್ ಅವರು ಬಂದು ಹೇಳಿದರು. ಇದಾದ ಬಳಿಕ ಒಂದಿಷ್ಟು ನಾಟಕೀಯ ಬೆಳವಣಿಗೆ ಕೂಡ ನಡೆದೋಯಿತು. ಅದೇನಪ್ಪ ಅಂದರೆ ಅದು ಯಾರೋ ಡಿಸ್ಟ್ರಿಬ್ಯೂಷನ್ನು ಚೇಂಜಿಂಗು ಆ ಥರ ಎಲ್ಲ ನಡೆಯಿತು. ಕೋಟಿಗೊಬ್ಬ ಸಿನಿಮಾವನ್ನು ಅದ್ಯಾರೋ ಉಮೇಶನ ಏನೋ ಡಿಸ್ಟ್ರಿಬ್ಯೂಷನ್ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಅದೇಗೆ ಸಡನ್ನಾಗಿ ಉಮೇಶನ ಕೈಯಲ್ಲಿದ್ದ ಡಿಸ್ಟ್ರಿಬ್ಯೂಷನನ್ನು ಗಣೇಶನಿಗೆ ಕೊಡ್ತಾರೆ? ಕೊಡಬೇಕಾಗಿದ್ದವನಲ್ಲಿ ಉಮೇಶನೇ ತಾನೆ. ಎಲ್ಲ ಅಗ್ರಿಮೆಂಟ್ ಎಲ್ಲ ಆಗಿರುತ್ತೆ. ಹಂಚಿಕೆ ಅಂತ ಹೇಳಿದರೆ ಹೋಗಿ ಕಡಲೆಪುರಿ ಹಂಚು ಅಂದಂಗೆ ಹಂಚಿಕೆ ಅಲ್ವೂ ಅಲ್ಲ ಅದು. ಅದೇನೋ ಅವ್ರಿಗೇನೋ ಸಮಸ್ಯೆ ಆಯ್ತಂತ ಸಡನ್ನಾಗಿ ಇವನ ಕೈಯಿಂದ ತೆಗೆದು ಅವನ ಕೈಗೆ ಕೊಟ್ರಂತೆ. ಇದು ಪ್ರಚಾರ ಅಲ್ಲದೆ ಮತ್ತೇನು ಇವೆಲ್ಲವನ್ನು ನೋಡಬೇಕಾದ್ರೆ? ಆಯಿತು ಹೋಗಲಿ, ಅವನ ಮೇಲೆ ಏನಾದರೂ 14ಕ್ಕೆ ರಿಲೀಸ್ ಮಾಡಿಲ್ಲ ಅಂತೇಳಿ ಕಂಪ್ಲೇಂಟ್ ಆಯಿತಾ? ಅದೂ ಇಲ್ಲ. ಆ ಡಿಸ್ಟ್ರಿಬ್ಯೂಟರ್ ಯಾರು ಅದಕ್ಕೂ ಉತ್ತರ ಇಲ್ಲ. ಒಟ್ಟಾರೆಗೆ ಅವ್ರು ಸಿನಿಮಾ ರಿಲೀಸ್ ಆಗಿಲ್ಲ, ಥಿಯೇಟ್ರಿಗೆ ಕಲ್ಲು ಹೊಡೆದ್ರು, ಎಲ್ಲ ಉಡಿಯಾಯಿತು, ಏನೇನೋ ಸಮಸ್ಯೆಗಳಾಯಿತು. ಪೊಲೀಸರು ಬಂದರು, ಲಾಠಿ ಚಾರ್ಜ್ ಮಾಡಿದರು, ಒಂದಿಷ್ಟು ಮಂದಿನ ಅರೆಸ್ಟು ಮಾಡಿದರು. ಈ ಕಡೆ ನೋಡಿದರೆ ಆ ಡಿಸ್ಟ್ರಿಬ್ಯೂಷನ್ ಅವನೇನೋ ದುಡ್ಡು ಕಟ್ಟಿಲ್ಲ, NOC ಸಿಕ್ಕಿಲ್ಲ, ಹಾಗಾಗಿ ಸಿನಿಮಾ ರಿಲೀಸ್ ಆಗಿಲ್ಲ. ಡಿಸ್ಟ್ರಿಬ್ಯೂಷನ್ ಸಮಸ್ಯೆಯಿಂದಾಗಿ ಡಿಸ್ಟ್ರಿಬ್ಯೂಟರನ್ನು ಚೇಂಜ್ ಮಾಡ್ತಿದ್ದೀವಿ. ಅದು ಹೆಂಗೆ ಚೇಂಜ್ ಆಯಿತು? ಅದು ಹೆಂಗೆ ಚೇಂಜ್ ಮಾಡಿದರು? ಆ ಥರ ಚೇಂಜ್ ಮಾಡೋಕ್ಕಾಗುತ್ತಾ? ದೊಡ್ಡ ಕ್ವಶನ್ ಮಾರ್ಕ್. ಇದೇ ಒಂದು ಆ್ಯಂಗಲನ್ನು ನೋಡಬೇಕಾದ್ರೆ ಇದೊಂದು ಪಕ್ಕಾ ಪ್ಲ್ಯಾನಿಂಗ್ ಆದಂತಹ ಪ್ರಚಾರದ ತಂತ್ರ ಅಂತ ಹೇಳ್ಬೋದಾ? ಅದೂ ಕ್ವಶನ್ ಮಾರ್ಕ್. ಇದಕ್ಕೆ ಬಲಿಯಾಗಿದ್ದು ಯಾರು? ಚಿತ್ರಮಂದಿರದವರು. ಅದ್ಯಾಕೆ? ಎಲ್ಲ ಅಭಿಮಾನಿಗಳು ಸಿನಿಮಾ ವೀಕ್ಷಿಸಲಂತ ಬಂದರು, ಅಲ್ಲಿ ಸಿನಿಮಾ ಇರಲಿಲ್ಲ. ಆವೇಶದಿಂದಾಗಿ ಚಿತ್ರಮಂದಿರಕ್ಕೆ ಕಲ್ಲು ಹೊಡೆದ್ರು, ಹಾನಿ ಮಾಡಿದರು, ಎಲ್ಲನೂ ಆಯಿತು. ಮೊದಲೇ ಕಾರಣ ಚಿತ್ರಮಂದಿರದವರು ಸಮಸ್ಯೆಯಿಂದ ಇದ್ದಾರೆ, ಅದು ಎಲ್ರಿಗೂ ಗೊತ್ತಿರುವಂಥದ್ದೇ. ರಾಜ್ಯದಾದ್ಯಂತ 100 ಚಿತ್ರಮಂದಿರಗಳು ಕೂಡ ಮುಚ್ಚಿದೆ. ಇಂಥ ಸಮಯದಲ್ಲಿ ಪ್ರಚಾರದ ಗಿಮಿಕ್ಗೋಸ್ಕರ ಚಿತ್ರಮಂದಿರವನ್ನೇ ಧ್ವಂಸ ಮಾಡಲಾಯಿತು ಒಂದಿಷ್ಟು ಕಡೆಗಳಲ್ಲಿ. ಈ ನಷ್ಟವನ್ನು ಕಟ್ಟಿಕೊಡುವವರು ಯಾರು? ಹಾಗೆ ನೋಡಿದರೆ ಅದೇ ದಿನ ಸಲಾಗ ರಿಲೀಸ್ ಆಗಿತ್ತು. ಸಲಾಗ ಚಿತ್ರಕ್ಕೆ ಇದ್ದಂತಹ ಪ್ರಮೋಷನ್ ಕೋಟಿಗೊಬ್ಬನಿಗೆ ಇರಲೇ ಇಲ್ಲ. ಆರಂಭದಲ್ಲಿ ನರ್ತಕಿ ಥಿಯೇಟರ್, ಮೀನ್ ಥಿಯೇಟರ್ ಎಂದು ಹೇಳಲಾಗಿದ್ರು. ಆ ಬಳಿಕ ಏಕಾಏಕಿಯಾಗಿ ಭೂಮಿಕಾಗೆ ಶಿಫ್ಟ್ ಆಯಿತು. ಇದರಿಂದಾಗಿ ಚಿತ್ರತಂಡ ವಿಚಲಿತರಾಗಿ ಈ ರೀತಿ ಮಾಡಿದ್ರೂ ಇರಬಹುದೇನೋ ಗೊತ್ತಿಲ್ಲ. ಸಡನ್ನಾಗಿ ಒಂದು ಚಿತ್ರಮಂದಿರ, ಮತ್ತು ಇನ್ನೊಂದೇನಂತ ಹೇಳಿದರೆ ಬರೀ ಮೀನ್ ಥಿಯೇಟರ್ ಅಂತಷ್ಟೇ ಅಲ್ಲ, ಒಂದಿಷ್ಟು ಚಿತ್ರಮಂದಿರಗಳು ಆರಂಭದಲ್ಲಿ ಒಂದಿಷ್ಟು ಚಿತ್ರಮಂದಿರಗಳು ಕೋಟಿಗೊಬ್ಬನ ಲೀಸ್ಟ್ನಲ್ಲಿದ್ದರೆ ರಿಲೀಸ್ ಆದ ಟೈಮಲ್ಲಿ ಆ ಥಿಯೇಟರ್ನಲ್ಲಿ ಆ ಸಿನಿಮಾನೇ ಇರಲಿಲ್ಲ. ಅದರ ಬದಲಾಗಿ ಒಂದಿಷ್ಟು ಬೇರೆ ಬೇರೆ ಚಿತ್ರಗಳು, ಅದು ಇಂಗ್ಲೀಷ್ ಸಿನಿಮಾಗಳಾಗಿರ್ಬೋದು, ತಮಿಳು ಚಿತ್ರಗಳಾಗಿರ್ಬೋದು, ಕೋಟಿಗೊಬ್ಬನ ಸ್ಥಾನಕ್ಕೆ ರೀಪ್ಲೇಸ್ ಆಗಿದ್ದವು. ಮೊದಲೇ ಪ್ರಚಾರ ಇಲ್ಲ, ಮತ್ತೊಂದಿಷ್ಟು ಥಿಯೇಟರ್ಗಳು ಕೈ ಬಿಟ್ಟೋಯಿತು. ಹೀಗಾಗಿ ಪ್ರಚಾರಕ್ಕೋಸ್ಕರನೇ ಈ ರೀತಿ ಮಾಡಿರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸಿನಿಮಾ ಚೆನ್ನಾಗಿ ಕೊಡ್ತಾ ಇದೆ. ಕೋಟಿಗೊಬ್ಬ ಚಿತ್ರಕ್ಕೆ ನಮ್ಮದೊಂದು ಆಲ್ ದ ಬೆಸ್ಟ್. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.